ಬಿಸಿಬೇಳೆ ಬಾತ್ ಪುಡಿ ಇಲ್ಲದೆ ಕೂಡ ರುಚಿಯಾಗಿರುವಂತಹ ಬಿಸಿಬೇಳೆ ಬಾತನ್ನು ಮನೆಯಲ್ಲೇ ದಿಢೀರಾಗಿ ಬರೀ ಒಂದು 5 ರಿಂದ 10 ನಿಮಿಷದಲ್ಲಿ ಸುಲಭವಾಗಿ ಮಾಡ್ಕೋಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತೊಂದು ತುಂಬಾ ವಿಶೇಷವಾಗಿ ಬಿಸಿಬೇಳೆ ಬಾತ್ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಇದನ್ನ ಏನು ಅಂತಂದರೆ, ನೀವು ಜಗತ್ತಿನ ಅತಿ ಸುಲಭದ ಮತ್ತು ಅತಿ ರುಚಿಯಾಗಿರುವಂಥ ಬಿಸಿಬೇಳೆ ಬಾತ್ ರೆಸಿಪಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ನಮಗೆ ಬಿಸಿಬೇಳೆ ಬಾತ್ ಪುಡಿ ಆಗಲಿ ಅಥವಾ ನಾವು ತರಕಾರಿನ ಸಪ್ರೇಟಾಗಿ ಬೇಯಿಸೋದಾಗಲಿ ಏನೂ ಬೇಕಾಗಿಲ್ಲ. ಬರೀ ಒಂದು 5 ರಿಂದ 10 ನಿಮಿಷದ ಒಳಗಡೆ ಹೋಟೆಲ್ಗಿಂತನೂ ಸೂಪರ್ ರುಚಿಯಾಗಿರುವಂಥ, ತುಂಬಾ ರುಚಿಯಾಗಿರುವಂಥ ಬಿಸಿಬೇಳೆ ಬಾತನ್ನು ತುಂಬಾ ಸುಲಭವಾಗಿ ಮಾಡ್ಬೋದು. ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ಮೊದಲಿಗೆ ಒಂದು ಅರ್ಧ ಲೋಟದಷ್ಟು ತೊಗರಿಬೇಳೆ, ಹಾಗೆಯೇ ಅರ್ಧ ಲೋಟದಷ್ಟು ಅಕ್ಕಿ. ಇದು ನಾವು ಅನ್ನ ಮಾಡುವಂಥ ಅಕ್ಕಿ. ಇದನ್ನ ಏನು ಮಾಡಬೇಕು ಅಂತಂದರೆ, ಬಿಸಿಬೇಳೆ ಬಾತ್ ಮಾಡೋಕ್ಕಿಂತ ಒಂದು 1/4 ಗಂಟೆ ಮುಂಚೆ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕಲಿಕ್ಕೆ ಇಟ್ಬಿಡಿ. ಯಾಕಂತಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಬಿಸಿಬೇಳೆ ಬಾತ್, ಚೆನ್ನಾಗಿರುತ್ತೆ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಡೋಣ. ನೀವು ಅಷ್ಟೊತ್ತಿಗೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಸ್ವಲ್ಪ ಗೋಡಂಬಿ, ಒಂದು ಒಣಮೆಣಸು, ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಇಷ್ಟನ್ನು ಹಾಕೋಬೇಕು. ನಾವು ಆಮೇಲೆ ಪುನಃ ಒಗ್ಗರಣೆ ಹಾಕುವಂಥ ಅವಶ್ಯಕತೆ ಇಲ್ಲ. ಈ ನೆಲಗಡಲೆ, ಹಸಿ ನೆಲಗಡಲೆ ಹಾಕಿದ್ವಲ್ಲ, ಅದೆಲ್ಲ ಒಂದು ಸ್ವಲ್ಪ ರೋಸ್ಟ್ ಆದ ನಂತರ ಒಂದು ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಬಿಸಿಬೇಳೆ ಬಾತಿಗೆ ಹೇಗೆ ಅಂತಂದರೆ, ಈರುಳ್ಳಿಯನ್ನು ಒಂಚೂರು ನಾವು ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತೀವಿ. ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಒಂದು ಸ್ವಲ್ಪ ಬೀನ್ಸ್, ಒಂದು ಆಲೂಗಡ್ಡೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ, ಒಂದು ಸ್ವಲ್ಪ ಕ್ಯಾರೆಟನ್ನು ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ, ಒಂದು ಟೊಮೆಟೊ ಮತ್ತು ನೆನೆಸಿಟ್ಟಿರುವಂತಹ ಬಟಾಣಿ ಇಷ್ಟನ್ನು ಹಾಕ್ಕೊತಾ ಇದ್ದೇನೆ. ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಏನು ಮಾಡ್ಬೋದು ಅಂತಂದರೆ, ಒಂದು 1/4 ಚಮಚದಷ್ಟು ಉಪ್ಪನ್ನು ಹಾಕ್ಬೋದು, ಜಾಸ್ತಿ ಬೇಡ, ಆಮೇಲೆ ಮತ್ತೆ ಹಾಕೋದಿದೆ. ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ. ಹಾಗೆಯೇ ಹುಣಸೆ ಹಣ್ಣಿನ ರಸ ಹಾಕೋಬೇಕು. ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ರಸ ತೆಗೆದು ಇಟ್ಟಿದ್ದೆ, ಅದನ್ನ ಹಾಕೊತಾ ಇದ್ದೇನೆ. ಚೆನ್ನಾಗಿ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಉರಿಯನ್ನು ಮೀಡಿಯಮ್ ಇಟ್ಕೋಬೋದು. ಈಗ ನಾನು ಇದಕ್ಕೆ ಯಾವ ಬಿಸಿಬೇಳೆ ಬಾತ್ ಪೌಡರ್ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ. ಇದು ನಾನೇ ಮಾಡಿಟ್ಕೊಂಡಿರುವಂಥ ಮಲ್ಟಿಪರ್ಪಸ್ ಟೇಸ್ಟಿಂಗ್ ಪೌಡರ್. ಇದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದನ್ನ ನಾನು ಪಲ್ಯಕ್ಕೆ, ಗೊಜ್ಜು ಮಾಡಲಿಕ್ಕೆ, ಸಾಂಬಾರಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ಕೂಡ ನಾನು ಇದನ್ನೇ ಯೂಸ್ ಮಾಡೋದು. ಒಂದು 1/4 ಚಮಚದಷ್ಟು ಖಾರ ಪುಡಿ ಮತ್ತು ಟೇಬಲ್ ಸ್ಪೂನ್ ಆದರೆ ಒಂದು 2 ಟೇಬಲ್ ಸ್ಪೂನಷ್ಟು ಈ ಟೇಸ್ಟಿಂಗ್ ಪುಡಿಯನ್ನು ಹಾಕೋಬೇಕು. ಹಾಗೆಯೇ ಒಂದು 1/4 ಚಮಚದಷ್ಟು ಗರಂ ಮಸಾಲೆ ಪುಡಿ, ಒಂದು 1/4 ಚಮಚದಷ್ಟು ಇಂಗು, ಇಷ್ಟೇ ಹಾಕ್ಕೊಳ್ತಾ ಇರೋದು. 2 ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು ಟೇಸ್ಟಿಂಗ್ ಪುಡಿ ನಾನು ರೆಡಿ ಮಾಡಿಟ್ಟಿರುವಂಥದ್ದು ಮನೆಯಲ್ಲೇ. 1/4 ಚಮಚದಷ್ಟು ಖಾರ ಪುಡಿ, 1/4 ಚಮಚದಷ್ಟು ಇಂಗು ಮತ್ತು 1/4 ಚಮಚದಷ್ಟು ಗರಂ ಮಸಾಲೆ ಪುಡಿ ಇಷ್ಟನ್ನು ಹಾಕಿ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಮತ್ತು ತೊಗರಿ ಬೇಳೆನ ನೆನೆ ಇಟ್ಟಿದ್ದೀವಲ್ವ, ಅದನ್ನ ತೊಳೆದ್ಬಿಟ್ಟು ನೀರನ್ನು ಬಸಿದ್ಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀರು ಹಾಕೋಬೇಕು. ನೀರು ಹೇಗೆ ಅಂತಂದರೆ, ರೈಸ್ ಎಷ್ಟು ಹಾಕಿರ್ತೀವೋ ಅದರ 3 ಪಟ್ಟು. 1 ಲೋಟ ರೈಸ್ ಮತ್ತು ಬೇಳೆ ಸೇರಿ 1 ಲೋಟ ಆಗಿದ್ರೆ 3 ಲೋಟದಷ್ಟು ನೀರನ್ನು ಹಾಕೋಬೇಕು. ಈಗ ನೀವು ರುಚಿ ನೋಡಿಕೊಂಡು ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನಾನು ಸಕ್ಕರೆನ ಹಾಕೊತಾ ಇದ್ದೇನೆ. ಇಷ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 4 ರಿಂದ 5 ವಿಷಲ್ ಹಾಕಿಸ್ಕೊತೇನೆ. 3 ವಿಷಲ್ ಹಾಕಿಸಿದ್ರು ಓಕೆ, ಕೆಲವು ಕುಕ್ಕರಲ್ಲಿ ಸ್ವಲ್ಪ ಹೊತ್ತು ಜಾಸ್ತಿ ಬೇಕಾಗುತ್ತೆ. ನಾನು ಒಂದು 4 ವಿಷಲ್ ಹಾಕಿಸಿದ್ದೇನೆ. ವಿಷಲ್ ಎಲ್ಲ ಅಂದರೆ ಪ್ರೆಷರ್ ಕಮ್ಮಿ ಆದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ಒಂದು ಸೌಟಿನ ಸಹಾಯದಿಂದ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸ್ಮ್ಯಾಶ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೊಂಡು ಒಂಚೂರು ತೆಳ್ಳಗೆ ಮಾಡ್ಕೋಬೋದು. ನಿಮಗೆ ಗಟ್ಟಿ ತಿನ್ನೋರಾದ್ರೆ ಅಷ್ಟೇ ಸಾಕು. ನೀರು ಕಮ್ಮಿ ಆಗಿದೆ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದ್ಸರಿ ಕುದಿಸ್ಕೊಳ್ಳಿ. ನೋಡಿ, ನಾನು ಈ ಹದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನೀವು ಬೇಕಾದರೆ ಉಪ್ಪು ಎಲ್ಲ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಬಾಯಿ ನೀರೂರಿಸುವಂಥ, ಬಿಸಿ ಬಿಸಿ ಆಗಿರುವಂಥ, ರುಚಿ ಆಗಿರುವಂಥ, ಆರೋಗ್ಯಕರವಾಗಿರುವಂಥ ಬಿಸಿಬೇಳೆ ಬಾತ್ 5 ನಿಮಿಷದಲ್ಲಿ ರೆಡಿಯಾಗಿದೆ. ನಿಮಗೆ ಎಷ್ಟು ಸುಲಭದ ವಿಧಾನ ಹೇಳಿದ್ದೇನಂತಂದರೆ, ಇಷ್ಟು ಸುಲಭದ ವಿಧಾನ ಬೇರೆ ಎಲ್ಲೂ ಸಿಗಲಿಕ್ಕಿಲ್ಲ.
ನಿಮಗೇನು ಅಂತಂದರೆ ಬಿಸಿಬೇಳೆಬಾತ್ ಪುಡಿ ಮಾಡ್ಕೋಬೇಕು, ಅದಾದ ನಂತರ ತರಕಾರಿನ ಕೆಲವರು ಸಪ್ರೇಟಾಗಿ ಬೇಯಿಸ್ಕೊಂಡು ಮಾಡ್ತಾರೆ. ನಾನು ಯಾವುದೂ ಇಲ್ಲ, ಬರೀ ಎಲ್ಲದನ್ನು ರೆಡಿ ಮಾಡಿಟ್ಕೊಂಡು ಕುಕ್ಕರಲ್ಲಿ ಮಾಡುವಂಥ ಅತಿ ಸುಲಭದ ವಿಧಾನನ ಹೇಳ್ಕೊಟ್ಟಿದ್ದೇನೆ. ಖಂಡಿತವಾಗ್ಲೂ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಒಂದ್ಸರಿ ಮಾಡಿದರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ, ಅಷ್ಟು ರುಚಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.